ಪುತ್ತೂರಿನ ಮಾಧುರಿ ಸೌಧದ ಸಭಾಂಗಣದಲ್ಲಿ ನಿನ್ನೆ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ಮಹಾಸಭೆ ನಡೆದಿದೆ. 2019-20ನೇ ಸಾಲಿನಲ್ಲಿ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘವು 14,89,662 ರೂಪಾಯಿ ಲಾಭ ಗಳಿಸಿದ್ದು, ಲಾಭಾಂಶದಲ್ಲಿ ಡಿವಿಡೆಂಡ್ ಹಾಗೂ ಸಂಘಕ್ಕೆ ಜೇನು ನೀಡಿದ ಸದಸ್ಯರಿಗೆ ಶೇಕಡಾ 20ರಷ್ಟು ಬೋನಸ್ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾದ ಚಂದ್ರ ಕೊಲ್ಚಾರ್ ಹೇಳಿದ್ದಾರೆ. ಚರ್ಚೆ ಮಾಡ್ತಾ ಕೇಳೋದಿದ್ರೆ ಕೇಳಬಹುದು. ಪಡೆದ ದೇವಮಾನಿಗಳು ಮತ್ತು ಸಾಲಗಳು ಎನ್ನುವಂಥದ್ದು ಮಿಗಿಗಳು ಸಶಕ್ತವಾಗಿ ನಡೀತಾ ಕಲೆಕ್ಟರ್ಗಳು ಏನಾದರೂ ಕಿತಾಬು ಮಾಡ್ತಿಲ್ಲ. ಕೆಲವು ಕಡೆ ಆಗಿಲ್ಲ. 6ನೇ ಪೇಜೆಯಲ್ಲಿ ನಾವು ಕೊಟ್ಟ ಸಾಲಗಳು ಜೇನು ಖರೀದಿ ಮತ್ತು ಮಾರಾಟ, ಜೇನು ಖರೀದಿ ಮತ್ತು ಮಾರಾಟದ ವಿವರಗಳನ್ನು 6ನೇ ಮಾನ್ಯ ಅಧ್ಯಕ್ಷರು